ಗುಜ್ಜರೆ ಕೆರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸ್ಥಳೀಯ ಕಾರ್ಪೊರೇಟ್ ರತಿಕಲಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಬಹುಶಃ ಮೊನ್ನೆ ಶಾಸಕರು ಕೂಡ ಬಹುಶಃ ವೀಕ್ಷಣೆ ಮಾಡಿದಾರಂತ. ಈಗ ಎಲ್ಲಿವರೆಗೆ ಬಂದಿದೆ ಮೇಡಮ್? ಈಗ ಸಮಸ್ಯೆ ಪರಿಹಾರ ಆಗಿದೆಯಾ ಈಗ ಗುಜ್ಜರೆ ಕೆರೆಯಲ್ಲಿ? ಅಲ್ಲ, ಪರಿಹಾರ ಆಗ್ಲಿಕ್ಕೆ ವಿಷಯ ಏನಂದ್ರೆ ಅಲ್ಲಿ ಈಗ ಡ್ರೈನೇಜ್ ಯುಜಿಡಿ ನೀರು ಉಂಟಲ್ಲ, ಅದಕ್ಕೆ ನೇರವಾಗಿ ಅದಕ್ಕೆ ಯಾರು ಕನೆಕ್ಷನ್ ಮಾಡ್ಲಿಲ್ಲ ಆ ಕೆರೆಗೆ. ಆದ್ರೆ ನಮ್ಮದು ಯುಜಿಡಿ ಇದು ಅವಧಿ ಮುಗ್ದಿದೆ, ಅಂದ್ರೆ ಒಂದು 60 ವರ್ಷದ ಹಿಂದಿದ್ದು ಯುಜಿಡಿ. ಅದೀಗ ಅಲ್ಲಲ್ಲಿ ಪೈಪ್ ಕಟ್ಟಾಗಿ ಮ್ಯಾನ್ವಲ್ ಎಲ್ಲ ಕುಸಿದು ಬಿದ್ದು ಈ ಡ್ರೈನೇಜ್ ನೀರು ನಮ್ಮ ಭೂಮಿಯ ಅಂತರ್ಜಲದೊಟ್ಟಿಗೆ ಸೇರಿ ಅದು ಕೆರೆ ಸೇರ್ತಾ ಉಂಟು. ಅದು ನಾವು ಕೆರೆಯನ್ನು ಕ್ಲೀನ್ ಮಾಡ್ಬೇಕಾದ್ರೆ ಅದು ಕೆರೆಯಲ್ಲಿ ಹುಲ್ಲಲ್ಲ, ಅದು ಒಂದು ಜಾತಿದು ಗಿಡ, ಅದನ್ನು ಕ್ರೈನ್ ಬೇಕು ತೆಗಿಲಿಕ್ಕೆ. ಆದ್ರಿಂದ ನಾವು ಡ್ರೈನೇಜ್ ಕೆಲಸ ಆಗದೆ ಕೆರೆಯನ್ನು ಕ್ಲೀನ್ ಮಾಡಿ ಪ್ರಯೋಜನ ಇಲ್ಲ. ಒಮ್ಮೆ ಮಾಡಿದ್ದೇವೆ ನಾವು. ಆದ್ರಿಂದ ಡ್ರೈನೇಜ್ ಕೆಲಸ ಪೂರ್ತಿ ಆದ ಮೇಲೆ ಕೆರೆ ಕೆಲಸ ಹಿಡಿಬೇಕು. ಹಾಗೆ ಈಗ ಹಾಗಾದ್ರೆ ಡ್ರೈನೇಜ್ ಕೆಲಸ ಈಗ ಕ್ಲೀನ್ ಆಯ್ತಾ ಮೇಡಮ್? ಈಗ ಇಲ್ಲ ಒಂದು 60% ಆಗಿದೆ. ಅದಂದ್ರೆ ಒಂದು ಕಟ್ಟೆ ಶಿಫ್ಟ್ ಆಗುವ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಇತ್ತು. ಅಲ್ಲಿ ಒಂದು ನಮ್ಮ ಪೈಪ್ ಹೋಗುವ ಜಾಗದಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇತ್ತು. ಆ ಕಟ್ಟೆಯನ್ನು ಶಿಫ್ಟ್ ಮಾಡ್ಬೇಕಂತ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಅದೊಂದು ನಮ್ಗೆ 2 ತಿಂಗಳ ಅದ್ರಲ್ಲಿ ಸ್ಟಾಪ್ ಆಯ್ತು. ಆಮೇಲೆ ನಮ್ದು ಇಲೆಕ್ಷನ್ ಬರ್ತು, ಹಾಗೆಲ್ಲ ಆಗಿ ಈಗ ಕೆಲಸ ಈಗ ನಡೀತಾ ಉಂಟು ಅಲ್ಲಲ್ಲಿ. ಓಕೆ, ಈಗ ಅದು ಇದು ಡ್ರೈನೇಜ್ ಒಂದು ಕ್ಲಿಯರ್ ಆದ್ರೆ ಕೆರೆ ಸ್ವಲ್ಪ ಕೆರೆ ಅಭಿವೃದ್ಧಿ ನಾವು ಏನು ಮಾಡ್ಬೇಕಾದ್ರೂ ಡ್ರೈನೇಜ್ ಕೆಲಸ ಪೂರ್ತಿ ಆಗ್ಬೇಕು, ಇಲ್ಲದ್ರೆ ಪ್ರಯೋಜನ ಇಲ್ಲ. ಕರೆಕ್ಟ್. ಈಗ ಅದು ಆ ಹಂತದಲ್ಲಿ ಇದೆ ಹಾಗಾದ್ರೆ? ಹೌದೌದು, ಅದ್ರ ಕೆಲಸ ಆಗ್ತಾ ಉಂಟು. ಈಗ ಮಳೆಗಾಲ ಅಲ್ಲ, ನಮ್ಗೆ ಎಲ್ಲ ಕಡೆ ಅಗಿಲಿಕ್ಕೆ ಆಗುದಿಲ್ಲ. ರೋಡಲ್ಲೆಲ್ಲ ಅಡ್ಡಿ ಇಟ್ಟು ಈಗ ಇದು ಊತೋದ್ರೆ ಎಲ್ಲ ಅದು ಅಂದ್ರೆ ಆಳ ಅಗಿಬೇಕಲ್ವಾ, ಪೈಪ್ ಹಾಕ್ಲಿಕ್ಕೆ, ಪಂಪಿಂಗ್ ಲೈನ್ ಅಲ್ವಾ. ಅದ್ರಿಂದ ಸ್ವಲ್ಪ ಈಗ ಕೆಲಸ ಸ್ಲೋ ಉಂಟು. ಆದ್ರೆ ಒಂದು ಮಳೆ ಸ್ವಲ್ಪ ಬಿಟ್ಟ ಕೂಡಲೇ ಕಂಟಿನ್ಯೂ ಮಾಡ್ತಾರೆ. ಈಗ ಒಂದು ಏನಂತ ಹೇಳಿದ್ರೆ, ನಿಮ್ಮಂತ ಜನಪ್ರತಿನಿಧಿಗಳು ಅಲ್ಲಿ ಆಗಾಗ ಮಾಡುದು, ಹೇಳುದು, ಅದ್ರ ಬಗ್ಗೆ ಗೋಗರೆಯುವುದು, ಸರ್ಕಾರದಿಂದ ಹಣ ಬಿಡುಗಡೆ ಆಗುದು, ಇವರು ಯಾರೋ ಇಂಜಿನಿಯರ್ಗಳು ಅಲ್ಲಿ ಬಂದು ಏನೋ ಒಂದು ಇಬ್ಬರನ್ನು ಕಾರ್ಮಿಕರನ್ನ ಅದರಲ್ಲಿ ಇಳಿಸೋದು, ಇದು ಏನಾಗಿದೆ ಅಂತ ಹೇಳಿ ಸಾಕಾಗಿ ಹೋಗಿದೆ. ಯಾವುದೇ ಒಂದು ಪೈಸೆ ಕೂಡ ಹಾಳಾಗ್ಲಿಲ್ಲ. ಅದ್ರಲ್ಲಿ ಒಮ್ಮೆ ಏನು ಕ್ಲೀನ್ ಮಾಡಿಸಿದ್ದಾರೆ ಸಣ್ಣ ನೀರಾವರಿ ಯೋಜನೆಯಿಂದ, ಆ ದುಡ್ಡು ಕೂಡ ಹಾಗೆ ಉಂಟು. ಅದು ನಾನು ನಮ್ಮ ಮೊದಲಿನ MLA ಸರ್ ಪೇಪರ್ನವರಿಗೆ ಟಿವಿ ಅವ್ರ ಹತ್ರ ಮಾತಾಡುವಾಗ ನಾನು ಅವರ ಜೊತೆಯಲ್ಲಿ ಇದ್ದೆ. ದುಡ್ಡು ಯಾವ್ದು ಹಾಳಾಗ್ಲಿಲ್ಲ. ಮತ್ತೆ ಕಾಂಟ್ರಾಕ್ಟರ್ಸ್ ಬೇಡದವರನ್ನೇನು ಇಳಿಸಿದಲ್ಲ, ಅದೊಮ್ಮೆ ಕ್ಲೀನ್ ಮಾಡಿದ್ರೆ ಏನಾಗ್ತದೆ ಅಂತ ನಾವು ನೋಡಿದೌದು. ಆದ್ರೆ ಅದು ಪ್ರಯೋಜನ ಇಲ್ಲ. ಡ್ರೈನೇಜ್ ಮಾಡಿಯೇ ಅದು ಮಾಡ್ಬೇಕಂತ ನಮ್ಮ ನಗರ ಪಾಲಿಕೆಯಲ್ಲಿ 3 ಕೋಟಿ ಬಜೆಟ್ ನಮ್ಮ ಡ್ರೈನೇಜ್ ಯುಜಿಡಿ 2000 ಎಷ್ಟರಲ್ಲಿ ಅಪ್ಪ ಒಂದು ಅದು ಲ್ಯಾಪ್ಸ್ ಆಗಿದೆ. 2005ರಲ್ಲಿ ನಮ್ಮ ಯುಜಿಡಿ ಲ್ಯಾಪ್ಸ್ ಆಗಿದೆ. ಅದನ್ನ ಈಗ ಯುಜಿಡಿ ವರ್ಕ್ ಈಗ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈಗ ಡ್ರೈನೇಜ್ ಇದ್ದು ಕ್ಲಿಯರ್ ಆಗಿದೆ ಈಗ ಇನ್ನು. ಆದ್ರೆ ಅದೊಂದು ಡ್ರೈನೇಜ್ ಅಂದ್ರೆ ಅಲ್ಲಿ ಅದು ಒಂದು ಡ್ರೈನೇಜ್ ನೋಡಿ ಚೈನಿನಾಗೆ. ನಾವು ಡ್ರೈನೇಜ್ ಕೆಲಸ ಅಷ್ಟು ಸುಲಭ ಅಲ್ಲ. ಕೇಬಲ್ ಇರ್ತದೆ, ನೀರಿನ ಪೈಪ್ ಇರ್ತದೆ, ಒಟ್ರಾಸಿ ನಮ್ಗೆ ಅದ್ದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ಮೇಂಟೈನ್ ಮಾಡಿ ಈಗ ಅಲ್ಲಿದ್ದು ಕೆರೆ ಹತ್ತಿರ ಪಂಪಿಂಗ್ ಲೈನ್ ಆಗಿದೆ, ವೆಟ್ವೆಲ್ ಹತ್ರ ಕೆಲಸ ಆಗಿದೆ. ಈಗ ಇನ್ನು ಏನಿದ್ರು ಒಳ ರಸ್ತೆಯಲ್ಲೆಲ್ಲ ಉಂಟಲ್ಲ, ಅದೆಲ್ಲ ಮಾಡಿ ಮತ್ತೆ ಲಿಂಕ್ ಮಾಡ್ತಾರೆ. ಓಕೆ, ಈಗ ಹಾಗಿದ್ರೆ ಈಗ ಹುಲ್ಲು ತೆಗೆಯುವುದು, ಅದರ ಕೆರೆಯಲ್ಲಿರುವಂತಹ ತ್ಯಾಜ್ಯಗಳನ್ನು ತೆಗೆಯುವುದು ಹುಲ್ಲಲ್ಲ, ಅದು ಒಂದು ಜಾತಿಯ ಗಿಡ. ಅದು ತೆಗಿಲಿಕ್ಕೆ ಕ್ರೈನ್ ಬೇಕು. ಅದು ನಾವು ಒಮ್ಮೆ ತೆಗಿಸಿದ್ದೇವೆ, ಹಾಗೆ ನಮ್ಗೆ ಗೊತ್ತು. ನಮ್ಮ ಮೊದಲಿನ MLA ಸರ್ ಅದ ಮಾಡಿದ್ದಾರೆ. ಏನ್ ಗೊತ್ತಾ ಮೇಡಮ್, ಈಗ ಓಕೆ ನಾವು ನೀವು ಎಲ್ಲ ಸ್ವಲ್ಪ ಗೊತ್ತಿರುವುದಿಲ್ಲ, ಆದ್ರೆ ಆ ಇಂಜಿನಿಯರ್ಗಳಿದ್ದಾರಲ್ಲ, ಹೌದು, ಅವರಿಗೆ ಅದು ಗೊತ್ತಿರ್ಬೇಕಲ್ಲ. ಅವ್ರನ್ನ ಯಾಕೆ ಮತ್ತೆ ನಾವು ಇಟ್ಟಿರುವಂತದ್ದು? 18 ವರ್ಷಗಳಿಂದ ಗುಜ್ಜರೆ ಕೆರೆ ಅಷ್ಟು ಕೋಟಿ ಇಷ್ಟು ಕೋಟಿ ಎಲ್ಲಿ ಎಷ್ಟು ಸಮಯದವರೆಗೆ ಇದು? ನಿಮ್ಮ ಸಮಸ್ಯೆ ಎಲ್ಲ ನಾನು ಹೇಳುವಂತದ್ದು ನೋಡಿ. ನೀವು ಒಂದಷ್ಟು ಅಲ್ಲಿ ಗೊಬ್ಬರ ಹಾಕಿ ನಮ್ಗೆ ಅದು ಸಮಸ್ಯೆ ಇದೆ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿ ಬಂದ ಇಂಜಿನಿಯರ್ ಅಂತ ಇದ್ದಾನಲ್ಲವ, ಇಂಜಿನಿಯರ್ ಅಂತ ಇದ್ದಾರಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಎಷ್ಟು ವರ್ಷ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳಿದ್ರೆ 18 ವರ್ಷದಿಂದ 6 ಕೋಟಿ ರೂಪಾಯಿ ಇದು ಆಹ್ವಾನ ಮಾಡಿದೆ ಅಂತ ಹೇಳಿದ್ರೆ
ಇನ್ನು ಮತ್ತೆ 2 ಕೋಟಿ 3 ಕೋಟಿ 4 ಕೋಟಿ ಬಿಡುಗಡೆ ಮಾಡ್ತಾನೆ ಇರೋದು ನಾವು. ನೋಡಿ, ದುಡ್ಡಿನ ವಿಷಯ ನಮ್ಗೆ ಅವರು ಏನ್ ಹಾಳು ಮಾಡಿದಾರೆಲ್ಲ ಗೊತ್ತಿಲ್ಲ. ಆದ್ರೆ ನನ್ನ ಏರಿಯಾದಲ್ಲಿ ಡ್ರೈನೇಜ್ ಕೆಲಸ ಆಗ್ತಾ ಉಂಟು, ಅದು ಅಲ್ಲಿಯ ಕಾರ್ಪೊರೇಟರ್ ಆಗಿ ನಾನು ಹೇಳ್ತೇನೆ. ನಮ್ಮ MLA ಸರ್ ನಮ್ಮ UGD ವರ್ಕ್ಗೆ 3 ಕೋಟಿ ಬಜೆಟ್ ಇಟ್ಟು ಅದು ವೆಟ್ವೆಲ್ ಇದು ಪಂಪಿಂಗ್ ಲೈನ್ ಕೆಲಸ ಮಾಡಿಸ್ತಾ ಇದ್ರು. ಈಗ ಅವರ ಮೊನ್ನೆ ಓಟಿನ ನಂತರ ಈಗ ಸ್ವಲ್ಪ ಕೆಲಸ ಸ್ಲೋ ಆಗಿದೆ, ಅಂದ್ರೆ ಮಳೆ ಬಂದ ಕಾರಣ. ನೋಡಿ ಮೇಡಮ್, ನಮಗೆ ಈ ಅಭಿವೃದ್ಧಿ ಕಾಮಗಾರಿಗಳಂತೂ ರಸ್ತೆಗೆ ಈಗ ಡಾಮರ್ ಹಾಕಿದ್ರೆ ಅಥವಾ ಕಾಂಕ್ರೀಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಸರಾಗವಾಗಿ ವಾಹನ ಅಲ್ಲಿ ಹೋಗ್ತದೆ, ಅಥವಾ ಅಲ್ಲಿ ಡ್ರೈನೇಜ್ ಚರಂಡಿ ಇಲ್ಲ ಅಂದ್ರೆ ನೀರು ಮೇಲೆ ಬರ್ತದೆ ಅಂತ ಅನ್ನುವಂಥದ್ದು. ಈ ಕೆರೆದು ಯಾರಿಗೆ ಏನ್ ಗೊತ್ತಾಗ್ತದೆ? ನೋಡಿ, ಜನರಿಗೆ ಮಾಹಿತಿ ಇಲ್ಲದ ಕಾರಣ ಮಾತಾಡ್ತಾರೆ. ಹೌದು, ನಮ್ಗೆ ಸಹ ನಾನೊಂದು ಕಾರ್ಪೊರೇಟರ್ ಆಗದಿದ್ರೆ ನಮ್ಗೆ ಸಹ ಗೊತ್ತಿರ್ತಿರ್ಲಿಲ್ಲ. ಗೊತ್ತುಂಟು, ಅದು UGD ವರ್ಕ್ ಆಗದೆ ಕೆರೆದು ನೀರು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಕೆರೆಯ ಅಂತರ್ಜಲ UGD ನೀರನ್ನು ತಗೊಳ್ತದೆ. ನಾನು ಹೇಳ್ಬೇಕು, ಇಲ್ಲಿವರೆಗೆ ಯಾರ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಇದ್ದಾರಲ್ಲ, ಹೌದು, ಅವ್ರ ಮೇಲೆ ಇಂಕ್ವೈರಿ ಮಾಡ್ಬೇಕು. ಇಷ್ಟು ವರ್ಷ ಇವರು ತಗೊಂಡಿದಾರಲ್ಲ ಕಾಮಗಾರಿ ಮಾಡ್ಲಿಕ್ಕಾಗಿ 3 ಕೋಟಿ 4 ಕೋಟಿ ಅಂತ ಹೇಳಿ. ಕೆಲವು ಕಾರಣಾಂತರದಿಂದ ಲೇಟ್ ಆಗಿದೆ ಹೇಳಿದಲ್ಲ ನಾನು. ಕಾರಣಾಂತರ ಅಲ್ಲ ಅದು, ಅದ್ರ ಹಿಂದೆ ಅದನ್ನು ಇಂಕ್ವೈರಿ ಮಾಡ್ಬೇಕು, ತನಿಖೆ ಮಾಡ್ಬೇಕು. ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತೆ ಅಲ್ಲಿ ನೆಲದಲ್ಲಿ ಕೇಬಲ್, ನೀರಿನ ಪೈಪ್ ಅದೆಲ್ಲ ಸಿಕ್ಕಾಗ ಒಟ್ಟಾರೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಸರಿ, ಇನ್ನಾದ್ರೂ ಸಮಸ್ಯೆ ಬಗೆಹರಿಲ್ಲ ಅಷ್ಟೇ. ನಮ್ಮದು ನಾವು ಅದಕ್ಕೆ ಬೇಕಾದಷ್ಟು ಅದ್ರ ಬೆನ್ನು ಹಿಡಿತೇವೆ. ಆದ್ರೆ ನಮ್ಗೆ ಗೊತ್ತಾಗ್ತದಲ್ಲ ಎಲ್ಲ ಕೆಲಸ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಆದ್ರೆ ನಮ್ಗೆ ಸಾಧ್ಯ ಇದ್ದಷ್ಟು ಅದ್ರ ಬೆನ್ನ ಹಿಂದೆ ಇದ್ದೇವೆ ನಾವು. ಅಲ್ಲ, ನಿಮ್ಮ ಸಮಸ್ಯೆ ಹೇಳುದಲ್ಲ ನಾನು, ನಿಮ್ಮ ಸಮಸ್ಯೆ ಖಂಡಿತ ಅಲ್ಲ ಇದು. ಇಲ್ಲಿವರೆಗೆ ಯಾರೆಲ್ಲ ಜನಪ್ರತಿನಿಧಿಗಳಿದ್ದಾರೆ ಅವರ ಪ್ರಯತ್ನದಿಂದ ಮಾತ್ರ ಇದಾಗಿರೋದು. ಅದೇ ನಮ್ಮದು. ನೀವೆಲ್ಲ ಏನ್ ಪ್ರಯತ್ನ ಮಾಡ್ತಿದ್ದೀರಲ್ಲ, ನಾನು ಆಗದೆ ಹೇಳ್ತಿದ್ದೆ, ನೀವೆಲ್ಲ ಪ್ರಯತ್ನ ಮಾಡ್ತಿದ್ದೀರಲ್ಲ ಆ ಕಾರಣದಿಂದಾಗಿ ಮಾತ್ರ. ಆದ್ರೆ ಆ ಇಂಜಿನಿಯರ್ಗಳಿದ್ದಾರಲ್ಲ, ಆ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಇದ್ದಾರಲ್ಲ, ಅವ್ರನ್ನ ಇಳಿಸ್ಬೇಕು ಇಲ್ಲಿಗೆ, ಅವ್ರನ್ನ ಇಳಿಸ್ಬೇಕು, ಆ 2 ಕಾರ್ಮಿಕರನ್ನಲ್ಲ. ನೋಡಿ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂತ ಯಾವ ರೀತಿಯ ಯಾಂತ್ರೀಕೃತ ಇದು ಬಂದಿದೆ, ವ್ಯವಸ್ಥೆಗಳು ಬಂದಿದ್ದಾವೆ. ಇದು ಈಗಲ್ಲ, 10-15 ವರ್ಷದ ಹಿಂದಿನಿಂದ ಬಂದಿರುವಂತದ್ದು. ಇದು ಇವತ್ತಿಗೂ ನಮ್ಮ ಇಂಜಿನಿಯರ್ಗಳಿಗೆ ಗೊತ್ತಾಗ್ಲಿಲ್ವಾ? 2 ಕಾರ್ಮಿಕರನ್ನು ಇಳಿಸಿ ಅವರು ಕಾಮಗಾರಿ ಮಾಡಿಸ್ತಾರಾ? ಯಾರು ಇಷ್ಟು ದೊಡ್ಡ 3.5 ಎಕರೆ ಜಾಗದ ಕೆರೆಗೆ 2 ಕಾರ್ಮಿಕರನ್ನು ಇಳಿಸಿ ಅಂತ ಇಂಜಿನಿಯರಿಗೆ ಗೊತ್ತಿಲ್ವಾ ಅದು? ಇಂಜಿನಿಯರಿಗೆ ಗೊತ್ತಿಲ್ವಾ ಅದು? ನೀವು ಆ ಕೆಲಸ ಯಾರು ಗುತ್ತಿಗೆದಾರ ತಗೊಂಡಿದ್ದಾರೆ, ಯಾವ ಇಂಜಿನಿಯರ್ಸ್ ಇದ್ದಾರೆ? ನಾನು ಅವ್ರಿಗೆ ಹೇಳ್ತಾ ಇರುವಂತದ್ದು ನಿಮ್ಮ ಹತ್ರ. ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ, ಮೇಡಮ್ ಹೇಳಿ, ಇಂಕ್ವೈರಿ ಮಾಡ್ಲಿಕ್ಕೆ ಹೇಳಿ. ಇನ್ನು ಮುಂದೆ ಕೋಟಿ ಬಿಡುಗಡೆ ಮಾಡೋದಲ್ಲ. ಗುಜ್ಜರ ಕೆರೆ ಇಲ್ಲಿವರೆಗೆ ಯಾರು ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಇದ್ದಾರಲ್ಲ ಅವರ ಇಂಕ್ವೈರಿ ಮಾಡ್ಲಿಕ್ಕೆ ಹೇಳಿ. ಏನ್ ಮಾಡಿದಾರೆ ಅವ್ರ ಕೆಲಸ? 6 ಕೋಟಿ ಎಲ್ಲಿಗೆ ಹೋಯ್ತು? ಇಂಕ್ವೈರಿ ಮಾಡ್ಲಿಕ್ಕೆ ಹೇಳಿ ಮೇಡಮ್. ಅಲ್ಲ, ನೀವು ಹೇಳಿ ಅಂತ ಹೇಳೋದು. ಹೇಳಿದಷ್ಟು ಸುಲಭ ಅಲ್ಲ. ಸುಲಭ ಹೌದು, ಸುಲಭವೋ ಕಷ್ಟವಾಗುವಂತದ್ದು ಗೊತ್ತಿಲ್ಲ. ಇವತ್ತಿನ ಒಂದಷ್ಟು ಆಧುನಿಕವಾದಂತ ಯಾಂತ್ರೀಕೃತವಾದಂತ ರೀತಿಯಲ್ಲಿ ಕೆರೆಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು. ನಾವು ನೀವಲ್ಲ, ಆ ಇಂಜಿನಿಯರ್ಗಳು, ನಮ್ಮ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ನೋಡ್ಬೇಕು ಅಂತ ಹೇಳುದು ನಾನು. ಅವ್ರಿಗೆ ಹೇಳ್ತಾ ಇರೋದು, ನಿಮಗೆ ಅಲ್ಲ. ನೀವು ಮಾಡಿದಂತ ಪ್ರಯತ್ನಗಳಿಂದ, ಈ ಹಿಂದಿನ ಶಾಸಕರು ಮಾಡಿದಂತ ಪ್ರಯತ್ನಗಳಿಂದ ಅಲ್ಲಿ ದುಡ್ಡು ಬಂದಿದೆ. ನೀವು ಅಷ್ಟು ಮಾಡಬಹುದು. ನೀವು ಕೆಲಸ ಮಾಡೋರಲ್ಲ ಅಲ್ವಾ? ನೀವು ಜನರ ಸಮಸ್ಯೆಗಳನ್ನು ತೆಗೆದುಕೊಳ್ಳುವವರು, ಸಂಬಂಧಪಟ್ಟಂತ ಅಧಿಕಾರಿಗೆ ತಿಳಿಸುವವರು. ಆದ್ರೆ ಅಧಿಕಾರಿ ಏನಿದ್ದಾನೆ, ಅವನು ಅಧ್ಯಯನ ಮಾಡಿ ಬಂದವರು. ಅವನು ಇಂಜಿನಿಯರ್ ಯಾಕೆ? ಅವನು ಇಂಜಿನಿಯರ್ ಯಾಕೆ ಹೇಳಿ? ಅವನು ಇಂಜಿನಿಯರ್ ಅದನ್ನ ಸ್ಟಡಿ ಮಾಡ್ಕೊಂಡು ಬಂದಿದ್ದಾನೆ, ಅಧ್ಯಯನ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ಇಂಜಿನಿಯರ್, ಅದಕ್ಕಾಗಿ ಅವನಿಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ. ನೀರು ಉಂಟು ಅದ್ರಲ್ಲಿ. ಆದ್ರಿಂದ ನಾನು MLA ನಮ್ಮ ಇಲ್ಲ ಮೇಡಮ್, ನಿಮಗೂ ನಮಗೂ ಅರ್ಥ ಆಗುವಂತ ವಿಷಯ ಅಲ್ಲ ಅದು. ಇದು ಕೊಟ್ಟಿದ್ದೇವೆ, ಅದನ್ನ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಅವರ ಬಜೆಟ್ ಎಲ್ಲ ತರಿಸಿದ್ದಾರೆ. ಆದ್ರೆ ಈಗ ಅವರದ್ದು ಅವಧಿ ಮುಗೀತು. ಇನ್ನು ಮುಂದಿನದು MLA ಅವರು ಏನ್ ಮಾಡ್ತಾರೆ ನೋಡಿ. ನನ್ನ ರಿಕ್ವೆಸ್ಟ್ ಇಷ್ಟೇ, ಇನ್ನು ಮುಂದೆ ಕೋಟಿ ಬಿಡುಗಡೆ ಮಾಡುವಾಗ ಇಲ್ಲಿವರೆಗಿನ ಕೋಟಿಯನ್ನ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದು ತನಿಖೆ ಆಗಲಿ ಅಷ್ಟೇ. ಸರಿ ಇದೆಯಾ ಅಂತ? ಓಕೆ, ಥ್ಯಾಂಕ್ ಯು. ಓಕೆ, ನಾನು ಇಲ್ಲಿ ಸ್ಪಾಟ್ ನೋಡ್ಲಿಕ್ಕೆ ಬಂದಿದ್ದಾರೆ ಇವರು ಖಚಿತಕರೆಲ್ಲ. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಇದು ಗುಜ್ಜರ ಕೆರೆಯ ಬಗೆಗೆ ಬಹುಶಃ ಮಾತಾಡಿ ಸಾಕಾಗಿದೆ. ಈ ಗುಜ್ಜರ ಕೆರೆ ಅನ್ನುವಂಥ ಒಂದು ಕೆರೆಯ ಅಭಿವೃದ್ಧಿಗೆ ಏನು ಕೋಟಿ ಹಣವನ್ನು ಈ ಕೆರೆಗೆ ಮೀಸಲಾಗಿಟ್ಟಿದ್ರು. ಬಹುಶಃ ಮತ್ತೆ ನಾವು ಏನು ಒಂದರ ಯಾರೋ ಕೆಲವರನ್ನು ರಕ್ಷಣೆ ಮಾಡುವಂಥ ರೀತಿಯಲ್ಲಿ ನೋಡ್ತಾ ಇದ್ದೇವೆ ವಿನಃ ಅದರ ನೈಜವಾದಂಥ ಇದು ಏನು ಅಂತ ಅನ್ನುವಂಥದ್ದು. ಬಹುಶಃ ಸಾಮಾಜಿಕ ಜಾಲತಾಣಗಳನ್ನು ನಾವು ವೀಕ್ಷಣೆ ಮಾಡಿದರೆ ಇವತ್ತು ನಿನ್ನೆ ಅಲ್ಲ, ಹಲವಾರು ವರ್ಷಗಳ ಹಿಂದೆ ಇಂಥ ಕೆರೆಗಳನ್ನು ಕ್ಲೀನ್ ಮಾಡುವಂಥ ಒಂದು ಯಂತ್ರಗಳು ಬಂದಿದೆ. ಅದು ಬಿಟ್ಟು 3 ಮಂದಿ 4 ಮಂದಿ ಕೆರೆಗೆ ಇಳಿದು ಹುಲ್ಲು ತೆಗೆಯುವುದಂದರೆ ಇದು ಏನು
ಯಾವ ಕಾಲದಲ್ಲಿದ್ದೇವೆ ಅಂತ ಅನ್ನುವಂಥದ್ದು. ಸಮಸ್ಯೆಗಳು ಶಾಶ್ವತವಾಗಿರಬೇಕು, ಶಾಶ್ವತವಾಗಿದ್ದರೆ ಮಾತ್ರ ಅದಕ್ಕೆ ಕೋಟಿ ಕೋಟಿ ಆಗಾಗ ಬಿಡುಗಡೆ ಮಾಡ್ತಾ ಇರ್ತದೆ ಅಂತ ಅನ್ನುವಂಥದ್ದು. ಬಹುಶಃ ನಿನ್ನೆ ಸುದ್ದಿಗೊಂದು ಗುದ್ದುವಿನಲ್ಲೂ ಕೂಡ ಏನೋ ಶಿರಾಡಿ ಘಾಟ್ ರಸ್ತೆ ಮಾಡುವಾಗ 2 ಹಂತದಲ್ಲಿ ತೆಗೆದುಕೊಂಡ್ರು. 2 ಹಂತದಲ್ಲಿ ಯಾಕೆ ಒಂದೇ ಹಂತದಲ್ಲಿ ಮಾಡಬಹುದಾಗಿತ್ತಲ್ವೇ? ಇದೀಗ ಮತ್ತೆ ಗುಂಡ್ಯಾದಿಂದ ಹಿಡಿದು BC ರೋಡ್ವರೆಗೆ ಚತುಷ್ಪಥ ಕಾಮಗಾರಿ ಹಿಡಿದಿದ್ದಾರೆ. ಈ ಚತುಷ್ಪಥ ಕಾಮಗಾರಿ ಗುಂಡ್ಯಾದಿಂದ BC ರೋಡ್ವರೆಗೆ ಮತ್ತೆ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತದೆ. ಈ 6-7 ತಿಂಗಳ ನಡುವಿನ ಗ್ಯಾಪಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ವೇ? ಮುಂದೆ ಅದು ಯಾವ ಮಟ್ಟಕ್ಕೆ ಬರ್ಬೋದು? ಅಂದರೆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಸಂದರ್ಭದಲ್ಲಿ ಅದು ಮತ್ತೆ ಮತ್ತೆ ಸಮಸ್ಯೆಯಾಗಿ ಕಾಡಬೇಕು ಅನ್ನೋಂಥದ್ದು ಇದ್ದರೆ ನಮ್ಮ ಅಧಿಕಾರ ವಲಯದಲ್ಲಿ ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಅನ್ನೋದು. ಸೊ ಗುಜ್ಜರಿಕೆರಿಗೂ ಅದು ಅನ್ವಯಿಸಿದೆ ಅಂತ ಅನ್ನೋದು ಇದು ಈ ಹೊತ್ತಿನ ವಿಶೇಷ ಸುದ್ದಿಗೊಂದು ಗುದು. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆತೆ ನೋಡ್ತಾರೆ. V4 ನ್ಯೂಸ್. ನಮಸ್ಕಾರ.